ಸಂಘಕ್ಕೆ ಜಿಂದಾಬಾದ್. ನಮ್ಮ ಈ ಗ್ರಾಮದಲ್ಲಿ ನಡೀತಾ ಇರುವಂತ ಅನೇಕ ಅವ್ಯವಸ್ಥೆಗಳ ವಿರುದ್ಧ, ನಡೀತಾ ಇರುವಂತ ಜನ ವಿರೋಧಿ ಕೆಲವು ನೀತಿಗಳ ವಿರುದ್ಧ, ಹಾಗೆ ರೈತರಿಗೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಶಾಂತಿಯುತ ಬೃಹತ್ ಪ್ರತಿಭಟನೆಯನ್ನ ಈ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನೂರಾರು ಸಂಖ್ಯೆಯ ಅನೇಕ ಗ್ರಾಮಸ್ಥರು, ನಮ್ಮ ಮುನ್ನೂರು ಗ್ರಾಮದ ಅನೇಕ ರೈತ ಮಿತ್ರರು ಹಾಗೆ ಸಾರ್ವಜನಿಕರು ಇಲ್ಲಿ ಭಾಗಿಯಾಗಿದ್ದಾರೆ. ನಮ್ಮೆಲ್ಲರಿಗೆ ಸಮರ್ಥ ಮುಂದಾಳತ್ವವನ್ನು ನೀಡುವುದಕ್ಕೋಸ್ಕರ ಖ್ಯಾತ ವಕೀಲರಾದಂಥ ನಮ್ಮ ಶಾಂತಿ ಪ್ರಸಾದ್ ಹೆಗಡೆ ಅವರು ಭಾರತೀಯ ಕಿಸಾನ್ ಸಂಘ ಇದರ ಜಿಲ್ಲಾ ಅಧ್ಯಕ್ಷರು ಹೌದು. ಇವರು ನಮ್ಮೆಲ್ಲರನ್ನ ಮುಂದಾಳತ್ವ ವಹಿಸಿ ಈ ನಮ್ಮ ಗ್ರಾಮದ ಅನೇಕ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಇರಬಹುದು, ಕಸ ವಿಲೇವಾರಿ, ಘಟಕ ಸ್ಥಾಪಿಸುವುದರ ವಿರುದ್ಧ ಜನಗಳ ಏನು ಭಾವನೆ ಇದೆ ಅದನ್ನ ನಾವು ವ್ಯವಸ್ಥಿತವಾಗಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ತಲುಪಿಸುವಂತಹ ಜವಾಬ್ದಾರಿಯನ್ನ ಅವರು ವಹಿಸಿಕೊಂಡಿದ್ದಾರೆ. ನಾವೆಲ್ಲರೂ ಅವರ ಜೊತೆ ಒಳ್ಳೆಯ ಸಮಮನದ ಸಹಕಾರವನ್ನು ನೀಡಿ ಅವರ ಕೈಯನ್ನ ಬಲಪಡಿಸಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ನಾಯಕತ್ವದ ಜೊತೆ ಭಾರತೀಯ ಕಿಸಾನ್ ಘಟಕಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ನೀಡೋಣ ಅಂತ ಕೇಳಿಕೊಳ್ತಾ ಈ ಪ್ರಸ್ತಾವಿತ ನುಡಿಯನ್ನ ವಿರಮಿಸ್ತಾ ಇದ್ದೇವೆ. ಹೆಗಡೆ ಅವರು ನಿಮ್ಮನ್ನ ಉದ್ದೇಶ ಮತ್ತೆ ನಮ್ಮ ದಾರಿಯ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಸೇರ್ಪಂಚಿನ ಪಾತ ಭಾರತೀಯ ಕಿಸಾನ್ ಸಂಘದ ಕೃಷಿ ಬಾಂಧವರೇ, ಇನಿ ಸೇರ್ನ ಉದ್ದೇಶ ಮುನ್ನೂರು ಗ್ರಾಮ ಪಂಚಾಯತಿದ ವಿರುದ್ಧ ನಮ್ಮ ಒಂದು ಶಾಂತಿಯುತವಾದ ಪ್ರತಿಭಟನೆ. ಉದ್ದೇಶ ಭ್ರಷ್ಟಾಚಾರದ ವಿರೋಧ, ಆತ ತಂದೆ ಕೃಷಿಗೆ ನಕ್ಲಿಗೆ ಆಪನಂಚಿನ ಅನ್ಯಾಯದ ವಿರುದ್ಧ ಭಟನೆ. ಹೆಚ್ಚಾಂಶ 300 ಬಕ್ಕ ಪರಿಸರದ ಮಾಟ ಗ್ರಾಮದ ರೈತ ಬಂಧುಗಳು ಸೇರ್ತಾರೆ. ಮಾತರಿಗಳ ಸ್ವಾಗತ ಮಾಡ್ತಮ್ಮ. ಅಂಜನಿ ಭಾರತೀಯ ಕಿಸಾನ್ ಸಂಘಕ್ಕೆ, 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ತೊಲಗಲಿ 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 ತೊಲಗಲಿ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸಿಗಲೇಬೇಕು ಸಿಗಲೇಬೇಕು, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ತೊಲಗಲಿ 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 ತೊಲಗಲಿ. ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ. ಭಾರತ ಕಿಸಾನ್ ಸಂಘಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ತೊಲಗಲಿ 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 ತೊಲಗಲಿ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸಿಗಲೇಬೇಕು ಸಿಗಲೇಬೇಕು, ಎಲ್ಲಿಯವರೆಗೆ. ಭಾರತೀಯ ಕಿಸಾನ್ ಸಂಘಕ್ಕೆ, ಭಾರತೀಯ ಕಿಸಾನ್ ಸಂಘಕ್ಕೆ. ತೊಲಗಲಿ 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 ತೊಲಗಲಿ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ರೈತ ಅನ್ನದಾತ ಬಂದಿದೆ. ಪ್ರತಿಯೊಂದು ರಾಜಕೀಯ ಪಕ್ಷದ ಇಲ್ಲ, ಪ್ರತಿಯೊಂದು ರಾಜಕೀಯ ನೇತ ಇರಲ್ಲ, ಬಾಯಿಲಿ ಪಾತ್ರರನ್ನೆಲ್ಲರಿ ಆಂಡ ಇಲ್ಲಿ 300 ಗ್ರಾಮ ಪಂಚಾಯಿತಿ ಈ ಕರ್ನಾಟಕ ರಾಜ್ಯದ ಈ ತಾಲೂಕುಗಳು ಅಕ್ಷರತವಾದ
ಅಕ್ಷರಶಃ ರೈತ ವಿರೋಧಿ ನೀತಿನ ಅನುಸರಣೆ ಮಾಡ್ತಿದ್ದಾರೆ. ಇಲ್ಲಿ ಮಾತ ಪತ್ರಕರ್ತ ಬಂಧುಗಳು ಈ ಸೇರ್ಪಡೆ ನಾಗರಿಕರನ್ನ ಸಂರಕ್ಷಣೆ ಬಂದಿಲ್ಲ. ಇಲ್ಲಿ ಕರಿನ 300 ಗ್ರಾಮ ಪಂಚಾಯತ್ ಇದೆ ಹಿಂಗೆಲ್ಲ ಇನ್ನೂರ ಇತರರಿಗೆ ಸೇರಿದ ಜಾಗದ ಸಂಬಂಧಪಟ್ಟ ಕುಂಕಿ ಜಾಗನೆ ವಿರಹಿತ ಮಲ್ಪನ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿನ ನೋಟಿಸ್ ಇದೆ. 2 ಎಕರೆ ಜಾಗನೆ ವಸತಿಗೆ ಸೈಟ್ ಮಲ್ಪರ ನಿವೇಶನ ಮಲ್ಪರ ನಿಗೆಲ್ಲ ಕುಂಕಿನ ವಿರಹಿತದಾಯ ಮಲ್ಪರ ಬಲ್ಲಿಂದ ನೋಟಿಸ್ ಕೊಡ್ತೇವೆ. ರೈತರ ಮಾತ್ರ ನೆನಪದಿಲ್ಲ ನಿಗಿಲ್ ಕುಂಕಿ ಸರ್ಕಾರಿದ ನಮ್ಮ 7 ಕದಿಂ ಭೂಮಿ ಉಂಟು ಆಗ ಕುಂಕಿ ಭೂಮಿ ಉಂಟು. ಇನ್ನು ಈತ ಜನ ರೈತರುಗಳು ಸೇರ್ತಾರೆ ಕುಂಕಿ ಭೂಮಿ ಬಂಡದಾಗ ಫಸ್ಟ್ ಆದ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿ ತೆರೆಯೋರು ಕುಂಕಿ ಭೂಮಿ ಬಂಡದಾಗ ಕುಂಕಿ ಭೂಮಿ ಬಂಡ ನೆನಪದಿಲ್ಲ ಒಂದೇ ವಾಕ್ಯ ಬಂದ ವಿಚಾರಗಳ ಬಂದ 1895 ಇಸ್ವಿ ಹಿಡಿದು ತುಂಬು ನಮ್ಮ ಹಿರಿಯರ್ನಗಲಿ ಏರು ನಯಾ ಪೈಸೆಲ್ಲ ಬ್ರಿಟಿಷ್ ಸರ್ಕಾರದ ತೀರ್ವೆ ಕಟ್ಟು ಅಂತೀರ. ಆ ತೀರ್ವೆ ಕಟ್ಟಿನಂಚಿನ ಭೂಮಿ ಹಂಚಿನ ಉಂಡ ಅವು ಕದೀಂ ಭೂಮಿ. ಆ ಕದೀಂ ಭೂಮಿಗೆ ತಾಗದಿಪ್ಪನ ಭೂಮಿಯೇ ಕುಂಕಿ ಭೂಮಿ. ಕುಂಕಿ ಭೂಮಿ ವಿರಹಿತ ಮಲ್ಪನಂಚಿನ ಅಧಿಕಾರ ಜಿಲ್ಲಾಧಿಕಾರಿಗೆ ಖಂಡಿತ ಸರಿ. ಕಾನೂನಾತ್ಮಕವಾದ ಜಿಲ್ಲಾಧಿಕಾರಿಗೆ ಇಪ್ಪು ಆಳ ಜಿಲ್ಲಾಧಿಕಾರಿ ನಮಗೆ ನೋಟಿಸ್ ಕೊಡದು ವಿರಹಿತ ಮಲ್ತದೆ ತೀರ 3 ತಿಂಗಳು ಮುಟ್ರವಲ್ಲಿ ಆಯ್ತ ವಿರುದ್ಧ ನಮಗೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ಉಂಟು. ಆಗ 300 ಗ್ರಾಮದ 3 ಮಂದಿ ಅವ್ಯವಹಾರ ಈ ಪಂಚಾಯತ್ ಅಧ್ಯಕ್ಷರಿತ್ತು ಪಂಚಾಯತ್ ಸೇರಿದ ಅಭಿವೃದ್ಧಿ ಅಧಿಕಾರಿ ಜೊತೆ ಸೇರಿದ ಮಂತ್ರಿ ಅನ್ಯಾಯದಾಗಕ್ಕೆ ನಾಡ 1 ಎಕರೆ ವಿರಹಿತ ಮಲ್ತಾರೆ ಘನತ್ಯಾಜ್ಯಕ್ಕೆ ಸರಿ. 2 ಎಕರೆಗೆ ಪ್ರಸ್ತಾವನೆ ಬರಬಹುದು ನಿವೇಶನಗೆ. ಆ ಪ್ರಸ್ತಾವನೆ ಪೋದು ತನಿಖೆ ಆಪಣ ಪೂರ್ವದೆ ಅವಳಿತ್ತಿನ ಮರಕ್ಲೇನು ಕಡ್ಪಾಯಿರಿ. ಆ ಮರ ಕಡ್ಪಾಯ್ತ ಬಗ್ಗೆ ನಮ್ಮ ಅರ್ಜಿ ಕೊರಿಯ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕೊಡ್ತನು ನೆತ್ತಮಿತ್ತ ಹೈಕೋರ್ಟ್ಗೂ ಸಾರ್ವಜನಿಕ ಹಿತಾಸಕ್ತಿನ ಅರ್ಜಿ ಮಾಡ್ರ PPA ಕೇಸ್ ಕಡಪಂದ್ರ ಶೀಘ್ರ ದಾಖಲೆ ಮಲ್ಪ ನೆನಪುದಿಲ್ಲ ಅಧಿಕಾರಿ ವರ್ಗದವರೇ ನಿಗಲನಾಳ ಮಂತಂಡ ಗುಳ್ಳುದಾನಿಯನ್ನೊಚ್ಚಿ ರೈತರು ನೆನಪುದಿಲ್ಲ 3 ದಾನೆ ಮಂತರಿಗೆಂಡ ಅರ್ಜಿದ ತನಿಖೆಗೆ ಜಿಲ್ಲಾಧಿಕಾರಿ ಲೆತ್ತೆ ಬರ್ತದೆ. ಅವನು ವಿರಹಿತ ಅವರ ಪೂರ್ವಡೆ ಮಗಳು JCB ಒಂದು ಗರ್ತದ ಲೆವೆಲ್ ಮಲ್ತೇರಿ ಪಾಪದ ಬಡ ರೈತಗೆ ದಾದ ವಿಚಾರ ಎಂದು ಗೊತ್ತಿಜ್ಜಿ ನಮಗೋದು ಮೇರು ಏರು ಎಂತೆಲ್ಲ ಒಂಜಿ ಆಕ್ಷೇಪಣ ಅರ್ಜಿ ಕೊಡ್ನಿಯಾರು ಇಂದಿರಾ ಪಂಪನಾರು ಆಕ್ಷೇಪಣ ಅರ್ಜಿ ಕೊಡಿಯಾರು ಎನ್ನ ಯಾನು 100 ವರ್ಷದಿಂದ ಎನ್ನ ಹಿರಿಯರ್ನಗಲು 131 ವರ್ಷದ ಬ್ರಿಟಿಷರ್ ಕೊಡ್ತೇನೆ ಕುಂಕಿಯಕ್ಕೆ ಭಾರತ ದೇಶದ ತಿರಂಗಾ ಮರಳಿ ನಮ್ಮ 75 ವರ್ಷದ ತಿರಂಗಾ ಯಾತ್ರೆ ಮಲ್ತ 75 5 ದುಂಬು ಕೊಡ್ತೀನಿ ಬ್ರಿಟಿಷರ್ ಕೊಡ್ತೀನಿ ಜಾಗನೆ ಏಕಾಏಕಿ ಬರ್ತದ ನಮ್ಮನ ಜಾಗದ ಉಳೈ ಬೈದರು ಮರ ಕರ್ತೊಂದು ಸರ್ಕಾರಿ ಪಾಪದ ಒಂಜಿಯಲ್ಲೇ ಗೆಲ್ಲು ಕರ್ತನ ಬಟ್ಟು ಜೋರು ಮಲ್ಪೇದು ಮರ ನೆಲೆಯಲ್ಲೇ ಮರ ಕರ್ತೊಂದು ಬಂದ ಅರ್ಜಿ ಕೊಡ್ತಾನಾಗ ನಮ್ಮನ ಅರಣ್ಯ ಇಲಾಖೆದಾಗಲೇ 1 ತಿಂಗಳು ಬಿಡ್ತು ಪ್ರಕರಣ ದಾಖಲು ಮಲ್ತೇರಿ. ಮಲವಲ್ಲ ಮರ ಪೂರ ಕೊಣದಾಯಿ ಬೊಕ್ಕ ತಡೆ ತುಂಡು ಕೊನೆ ಬೊಕ್ಕ ತುಂಡು ಉಂಡತೆ ಆ ತುಂಡು ಮಾತ್ರ ಸೀಸ್ ಮಲ್ತದೆ ಅರಣ್ಯ ಇಲಾಖೆ ಕೊಣದಿಯರು. ಅರಣ್ಯ ಇಲಾಖೆದಾಗಲ ಮಿತ್ತು DFO ಗೊಬ್ಬರ ಬರೆದು ಪಾಟ್ನಾಗ ಇತ್ತೆ ಅರಣ್ಯ ಇಲಾಖೆದಾಗಲಿಕ್ಕೆ ನೋಡಿ ಎಂಕಲ ಮಿತ್ತದ ಕಂಪ್ಲೇಂಟ್ ಕೊಡ್ರಿ ಈಗ ಫಾರೆಸ್ಟ್ ದಾರ ಮಿತ್ತು ಕೊಡ್ತು ಮೊದಲು ಪಂಚಾಯತ್ ಕೊಡ್ತೋದು. ಈಗ ಪಂಚಾಯತ್ ಅಧಿಕಾರಿ ದಾಟವಂತರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜನಸಾಮಾನ್ಯರಿಗೆ ಬಂದೆಲ್ಲರು ಎಂಗೊತ್ತು ಯಾರು ಕಡ್ಪಾದಿನ ತಂದು ಮೊದಲೇ JCB ಕೊಡೋದು ಸಾರ್ವಜನಿಕವಾದ ಉಂಟು ಮಲ್ದರು ಪೀರಮರಳಿ ಪಂಚಾಯತ್ ಸದಸ್ಯರಿಗೆ ಜಿಲ್ಲಾಧಿಕಾರಿ ಸ್ಥಳ ತನಿಖೆ ಬರ್ತಾರೆ ಬಂದಾಗ ನೋಟಿಸ್ ಬಂತ ಬಲೆ ಬಂತಾರೆ ಫೋನ್ ಮಾಡ್ತದೆ 5 ಬೆಟ್ಟ ಜಿಲ್ಲಾಧಿಕಾರಿಗೆ ಗೊತ್ತಾಂಡೆ 3 ಪಂಚಾಯತ್ ಮಲ್ಲ ಭ್ರಷ್ಟಾಚಾರ ಗೋಲ್ಮಾಲ್ ನಡ್ತೊಂದು ಭ್ರಷ್ಟಾಚಾರದ ಬ್ರಹ್ಮಾಂಡನೇ 300 ಗ್ರಾಮ ಪಂಚಾಯತ್ ಉಂಡು ಗೊತ್ತಾದೆ 6 ಸ್ಥಳ ತನಿಖೆ ಬರ್ತಾರೆ ಉಂಟಾರು 6 ಫೋನ್ ಮಲ್ತಕೊಂಡ ಸರಿ ಕುಂಕಿ ವಿರಹಿತವಾದ ಗುಂಪುನಿಗಳಿಗೆ ಏರು ಆದೇಶ ಕೊಡ್ರಿ ಎಂದು ತಕ್ಷಣ ಬಂದು ನಾನು ಪಂತುಲೇ ಹೆಚ್ಚಿಂದು ಇನ್ನು ನೆನಪಿದಳು ಅನ್ನದಾತನ ಭೂಮಿని ಕಸಿಯುವಂಚಿನ ಕೆಲಸ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇತನಂತಂದಿದ್ದಾರೆ. ಇಲ್ಲಿ ಶಾಂತಿಯುತವಾಗಿನ ಪ್ರತಿಭಟನೆ ಮಂತಂಗಿಲ್ಲ ರೈತನ ಕಡೆಗಣಿಸಿ ನೆನಪಿದಳು ರೈತ ಮನಸ್ಸು ಮಲ್ತುಂಡ ಬೇಲುವ ಲಾಲ್ ಚೌಕದ ಹೋರಾಟ ಮಲ್ತುಲಕ ಎಂದರೆ 300 ಉಳ್ಳಾಲದ ಹೋರಾಟ ಮಲ್ಪನಲ್ಲ ವಿಚಾರ ರೈತ ಶಕ್ತಿಗಲ್ಲ ರೈತರು ಮುನಿಯರನ್ನ ಅನ್ನದಾತ ಮುನಿಯನ್ನ ದಿಗಿಲಗಿ ಎತ್ತಗಳ ಕಂಟಕ ನೆನಪಿದಳು ರೈತೇ ಪಲ ಸಮಾಧಾನ ಡಿಪ್ಪಣೆ ರೈತೇ ಪಲ ಸಮಾಧಾನವೇ ನಿಸ್ವಾರ್ಥಿ ಈ ದೇಶಭಕ್ತರು
ರೈತರನ್ನು ಅನ್ಯಾಯ ಒಂದು 300 ಗ್ರಾಮ ಪಂಚಾಯತ್ಲು ಓಡಮುಟ್ಟ ಅನ್ಯಾಯ ಮಲ್ತೊಂದುಲ್ಲೇರಕಂಡ 100 ವರ್ಷದ ನಿಂಚಿತ್ತಿನ ಭೂಮಿನ ಏಕಾಯಕ್ಕೆ ಮತ್ತು ವೈಪುಲು ಮಾತ್ರ ಮರನು ಕಂಡುಕೊಳ್ಳೋರು ಏತೈತ ಮರ ಸ್ವಾಮಿ ಬೇತಾಗಲು ಮರ ಕಂಡಿಯನ್ನ ಸರ್ಕಾರಿ ಜಾಗೃತಿ ಯಾನ್ಲ ವಕೀಲರಿರಲಿಲ್ಲ ಖಾಲಿ ಮರ ಕಳವು ಪ್ರಕರಣ ಸರ್ 379ನೇ ಪ್ರಕಾರದ ಪ್ರಕಾರ ಸರ್ಕಾರಿ ಸ್ಥಳದ ಮರ ಕಳವು ಪ್ರಕರಣ ದಾಖಲು ಮಲ್ಪೇರಿ ನಿಟ್ಟ ಅರಣ್ಯ ಇಲಾಖೆಲ್ಲ ಶಾಮೀಲಾಯಿರಿ ನೋಡಿ ಅರಣ್ಯ ಇಲಾಖೆಲ್ಲ ಶಾಮೀಲಾದ ಅಗಲ ಮರ ಒಟ್ಟುಕೊಳ್ಳೋದು ಆ ಕಲ್ಲುವಾಗ ಅಗಲವಾದ ಅಧಿಕಾರಿಗಳಿಗೆ ಸೇರಿಸೋದು ಕೇವಲ ಅರಣ್ಯ ಮರಕ್ಕೆ ಗೊಲುತ್ತಿನ ಮಾತ್ರ ದಂಡನೆ ಮಾಡಿ ಅವ್ರು ಫೈನ್ ಕಟ್ಟದ ಮುಗಿಪೋವಂಚಿನ ಪ್ರಕರಣ ಮಾಡಿದೇರಿ ಈ ವಿರುದ್ಧ ನೆತ್ತ ವಿರುದ್ಧ ರೈತರಗಳು ಜಾಗೃತಿಯನ್ನು ಮಾತ್ರ ಹೋರಾಟ ಸಾಧ್ಯ ಸರ್ ರೈತ ಜಾಗೃತಿ ಅವರು ಕಾರ್ಮಿಕರ ಜಾಗೃತಿ ಅವರು ಇಲ್ಲಿ 300 ಗ್ರಾಮ ಪಂಚಾಯತ್ಗಳು ಹಲವಾರು ಜನಗಳಿಗೆ ಸಭೆಯನ್ನು ಬೆತ್ತಗೊಂಡರು ಸರ್ ಎಂಕರ ಒಂದು ಮನೆಗೆ ಡೋರ್ ನಂಬರ್ ಪೋನಾಗ 1000 ಗಟ್ಟಲೆ ಕಾಸ್ತ ತಂದಿರೋದು 300 ಗ್ರಾಮ ಪಂಚಾಯತ್ ಇವರೆಲ್ಲ ಜನಗಳು ನಾಗರಿಕರ ನಿನ್ನ ಭ್ರಷ್ಟಾಚಾರದ ವಿರುದ್ಧ ಇಲ್ಲಿ ಹೋರಾಟ ಅವರು ಸ್ವಾಮಿ 300 ಗ್ರಾಮ ಪಂಚಾಯತ್ ಇಪ್ಪತ್ತು ಉಳ್ಳಾಲ ಒಳ್ಳೆ ಗ್ರಾಮದ ಭ್ರಷ್ಟಾಚಾರ ವಿರುದ್ಧ ನಮ್ಮ ಜಾಗೃತಿ ಅವರು ಇಲ್ಲಿ ಜನ ಮುಖ ಸೆಟ್ಟದು ಬೋತರು ನೆನಪದಲ್ಲಿ ಒಳ್ಳೆ ರಾಜಕೀಯ ಪಕ್ಷಪ್ಪು ಪ್ರತಿವರಿಲ ಇಲ್ಲಿ ಅನ್ಯಾಯ ಅನಾಗ ಅವು ಕೊರೋನಾ ತಾಂಡು ಇಲ್ಲಿ ಸರ್ಕಾರಿ ನೌಕರರಿಗೆ ಸರ್ಕಾರದ ಸಂಬಳ ಕೊರ್ಪುಡು ಆಂಡ ಪ್ರತಿವರಿಯಲ್ಲ ಕಡ್ಡಾಯವಾದ ಕಾಸ್ತತ್ವ ನೆಚ್ಚಿನ ಪ್ರಕ್ರಿಯೆ ಮಲ್ತೊಂದುಲ್ಲರಿ ಅವರ 300 ಪಂಚಾಯತ್ ಆಗಲಿಗೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಾರನ್ನು ಶಿಫಾರಸು ಮಾಡ್ಕೊಳ್ಳುತ್ತೆ ಮುಂತ ಅಭಿವೃದ್ಧಿ ಅಧಿಕಾರಿಗೆ ಭ್ರಷ್ಟಾಚಾರ ಬಿಟ್ಟು ಯಾರು ಬಾರಿ ಮೇಲೆ ಬರಬೇಕು ನಾವು ಒಂದು ಆರ ವಿರುದ್ಧವಾದ ನಮ್ಮ ಅವಿರತವಾದಂಚಿನ ಹೋರಾಟ ಅವರು ಇನಿತ್ತ ಹೋರಾಟ ಇದೆ ಉಂಟುಜು ನಿಗಲು ದಾನ ಮಲ್ಪಡುಕೊಂಡ ಈ 300 ಗ್ರಾಮಸ್ಥರನಗಳು ನಮ್ಮ ಮಾತ ಗ್ರಾಮದ ಪ್ರತಿವರಿಯನ್ನ ಸೈಲು ಪಾಡ್ದು ನಿಗಲು ನಾಗರಿಕರನ್ನು ಪಾಡ್ನಟ್ಟು ಮಿತ್ತಲೆ ಪಂಚಾಯತ್ ಸದಸ್ಯರುಗಳು ಪುದರ್ ಪಾಡ್ಲೆ ಅಥವಾ ನಿಗಲನೆ ಪಾಡ್ಲೆ ಪುದರ್ ಪಾಡ್ದ ಐತ ತಿರ್ತಲು ಗ್ರಾಮಸ್ಥರನ್ನು ಸೈಲ್ ಫೋನ್ ನಂಬರ್ ಲಪಾಡೋಡು ನಿಗಲದ ಅರ್ಜುನಿ ನಮ್ಮ ದಾದ ಮಲ್ತಕೊಂಡ ನಮ್ಮ ರೈತರನಗಲಿ ನಮ್ಮ ಹೋರಾಟ ಪ್ರಥಮ ಆಯ್ನ ಕಾರಣ ಪಾಪ ನಿಗಲೆ ತಿಳುವಳಿಕೆದ ಕೊರತೆ ಇರದ ಖಾಲಿ 300 ಗ್ರಾಮಸ್ಥರು ಮಾಡಿರಿ 5 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೂಡ ಬಂದಂಗಲ್ಲರು ಎಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕೊಡ್ತಾನೆ ನೋಟಿಸ್ ಉಂಟು ಐತೆಂಜಿನ ಕಂಡ ವಿಲಾಸ ಐತೆಂಜಿನ ಮಾಹಿತಿ ಕೊಡೋದು ಈ ಕವಲರಿಗೆ ಖಂಡಿತವಾಗಿ ಮಾಹಿತಿ ಸತ್ಯಾಧಿಕತೆಯಾಗಿ ಮಾಹಿತಿ ಕೊಡೋದಾದ ಸ್ವಾಮಿ ಪ್ರಾಮಾಣಿಕವಾಗಿ ಕೇಳಬೇಕು ಪಂಚಾಯತ್ದ ಪ್ರತಿವರಿ ನಾಗರಿಕರ ಅನ್ನದಾತಗ ಅನ್ಯಾಯನಗ ಹೋರಾಟ ಗೊತ್ತಲ್ಲಿ ನೆನಪಿರಲಿ ಈ ಕರ್ನಾಟಕ ರಾಜ್ಯದ ಚರಿತ್ರೆ ಬರೆತನಾಗಲಿ ನಮ್ಮ ಕೃಷಿಕರನಾಗಲಿ ಅವು ಪ್ರೊಫೆಸರ್ ನಂಜುಂಡಸ್ವಾಮಿ ಇತ್ತು ಮೊರಣಿ ದೆಹಲಿದ ಲಾಲ್ ಚೌಕಡ್ ನಡೆತದ ಹೋರಾಟ್ಲ ರೈತರೇ ಕೆಪ್ಪಲ ನಮ್ಮ ಅನ್ಯಾಯದ ವಿರುದ್ಧಕ್ಕೂ ಜಾಗೃತರ ಅವರು ಏನು ರೈತರನಗಳಿಗೆ ಬೇತೆ ಬೇತೆ ರೀತಿಯ ಭ್ರಷ್ಟಾಚಾರ ಅನ್ಯಾಯದ ಪರಮಾವಧಿ ನಡ್ಕೊಂಡು ಒಂದು ಪಂಚಾಯತ್ ಪಂಚಾಯತ್ ಪಟ್ಟಿಗೆ ಬೋರ್ಡ್ ಮಾಡಿ ಒಂದು ಲೆವನಿ ಅರ್ಜಿ ಕೊರ್ನಾಂಡ ಅವೇ ಭ್ರಷ್ಟ ಅಧಿಕಾರಿ ವೇತನ ಬರೋದು ಸಾರ್ವಜನಿಕವಾದ ಯಾರು ₹1 ಕಾಸದ ತನದ ಕೊಡ್ಕೊಂಡು ಅವ್ರು ಎಂತ ಜಾಗರು ಬಂದಿರೋ ನಾಡ ಯಾರು ಒಪ್ಪ ವಾಪ ವಿಡಿಯೋ 1000 ಗಟ್ಟಲೆ ಕಾಸದ ತಂದಿಲ್ಲ ಸಾಮಾನ್ಯ ಜನಕ್ಕಳ ಅವೇ 300 ಗ್ರಾಮ ಪಂಚಾಯತ್ ಸರ್ಕಾರಿ ಜಾಗಗಳು ಕಟ್ಟಿದ ಬಿಲ್ಡಿಂಗ್ ತುಂಡ ಎತ್ತ ಬಿಲ್ಡಿಂಗ್ ಉಂಟು ಸರ್ಕಾರಿ ಜಾಗಗಳು ಕಟ್ಟಿದ್ರೆ ಅತಿಕ್ರಮ ಬಂದ್ರೆ ಬಿಲ್ಡಿಂಗ್ ಇಲ್ಲ ಮುರಾಣಿ ಒಂದು ಪೇರ್ದ ಸೊಸೈಟಿ ಇದಕ್ಕೆ ಒಂದು ಪಾಪ ನಂದಿನಿ ಪೇರ್ದ ಹಾಲು ಬೂತ್ ಡೈರಿ ಬೂತ್ ಪಾಡ್ದಿನ ಅಗಲಿಗೆ ಬರ್ತದೆ ಲಕ್ಕವರ ಪ್ರಯತ್ನ ಮಾಡ್ತೇವೆ ಆತನ ರಾಜ್ಯ ಹೈಕೋರ್ಟ್ದ ಆದೇಶ ಇತ್ತಲ್ಲ ಪೊಲೀಸ್ ಇಲಾಖೆ ಬೆಲೆ ಬಂದರು ಪೊಲೀಸ್ ಇಲಾಖೆ ಬಂದರು ಕಾನೂನು ವಿರೋಧಿ ನೀತಿಗೆ ಎಂಕಲ ಬರ್ರಾಪುಜಿ ಹೈಕೋರ್ಟ್ ಸ್ಟೇಟ್ ಎಪ್ಪಳೇ ಎಂಕಲ ಬರ್ಪಾಂಡು ಈ ರೀತಿಯ ಭ್ರಷ್ಟ ಪಂಚಾಯತ್ ವಿರುದ್ಧ ದಾದ ಮಲ್ಪುರ ಸಮುದಾಯ ಜನ ಒಟ್ಟ ದಾದ ಮಲ್ಪುರ ನಿಗಿಲ್ ತೀರ್ಮಾನ ಮಾಡ್ತಾರೆ ಸ್ವಾಮಿ ನನ್ನ ರೈತರನಾಗಲಿ ಇನ್ನಿತ ಹೋರಾಟ 300 ಗ್ರಾಮ ಪಂಚಾಯತ್ ಸಾಂಕೇತಿಕವಾಗಿ ಹೋರಾಟ ಮಲ್ತೊಂದಿಲ್ಲ ಮುಂದಿನ ದಿನಕ್ಕೆ ರೈತನ ರೊಚ್ಚಿಗೆಬ್ಬಿಸುವಂಚಿನ ಕೆಲಸ ಮಲ್ಪಚ್ಚಿ ಶಾಂತಿಯುತವಾದ ಹೋರಾಟ ಎಲ್ಲ ಪಶ್ಚಿಮ ಬಂಗಾಳದ ನಂದಿ ಗ್ರಾಮದ ಹೋರಾಟದ ರೀತಿಯಲ್ಲಿ ಅಲಿಮಲ್ಪರ ಕೊರಚಿ ನೆನಪಿದಲ್ಲಿ ರೈತ ರೊಚ್ಚಿಗೆಬ್ಬಿನ ದಾದಾವು ಬಂಪನೈತೆ ಮೂಡಬಿದ್ದಿನ 1998 ಕಡಂದಲೆಡ ನೆಂಚಿನ ಹೋರಾಟ ನೆನಪಿದೆ ದಕ್ಷಿಣ ಕನ್ನಡ ಜಿಲ್ಲೆದ ಕಡಂದಲ ಬಂಪನಂಚಿನ ಗ್ರಾಮದ ಒಂದು ಬಣ್ಣದ ಫ್ಯಾಕ್ಟರಿ ಕಲಪ್ಪ ಬಂದ ರೈತರ ವಿರುದ್ಧವಾದ ಬಣ್ಣದ ರೈತರುಗಳು ರೊಚ್ಚಿಗೆದ್ದಿದೆ ಆಲಿದ ಸಚಿವರಿಪ್ಪು ಅಪಗದ ಸರ್ಕಾರದ ವಿರುದ್ಧ ಆ ರೀತಿಯ ಹೋರಾಟ ಅಣಿಯಾತರು ಬಂಪನ ನೆನಪಿದೆ ಇನ್ನು ಪುನರಪಿ 300 ಗ್ರಾಮ ನನಂಜಿ ನಂದಿ ಗ್ರಾಮ ಅವರ ಬಿಡಚ್ಚಿ ನನಂಜಿ ಕಡಂಬಲ ಆವಂದಲೆತ ಈ ಪ್ರದೇಶದ ಭ್ರಷ್ಟ ಅಧಿಕಾರಿನಾಗಲಿ ಭ್ರಷ್ಟ
ఏడు పంచాయతీ అధ్యక్షుల జనవిరోధి నీతి మెల్పొచ్చి దయనీయులు ఏరే పంచాయతీ అధ్యక్షరావుడు ఏరే ಸದಸ್ಯರಾಡು ಜನಪರವಾಗಿನ ನಿಲುವು ಮಲ್ಪಲೆ ಜನಪರವ ನಿಲುವು ಮಾತ್ರ ನಮಗೆ ಗೆಲುವವರ ಸಾಧ್ಯ ಜನ ನಮ್ಮನ್ನು ನೆನಪಿಟ್ಟು ನಮ್ಮ ಬಲ್ದಿನ ಎಟ್ಟೆ ಕೆಲಸಡು ನಮ್ಮ ರೈತನ ಕಣನೀರಿಗೆ ಕೈಪಾಡಿನ ಕೆಲಸನೇ ಗ್ರಾಮ ಪಂಚಾಯತ್ ಮಲ್ಪರದಲ್ಲಿಂದು ವಿನಂತಿ ಮಲ್ತೋದಿಲ್ಲ ನಮ್ಮ ಮಾತಿರ್ಲ ಪಂಚಾಯತ್ದ ಪ್ರತಿವರಿ ಈ ಪ್ರದೇಶ ಎತ್ತಿನ ರೈತ ಬಂಧುಗಳು ಇನ್ನು ಒಟ್ಟಾಪನಂಚಿನ ಅಗತ್ಯತೆ ಉಂಟು ಒಂದು ಕಡೆ ಕರ್ನಾಟಕ ಸರ್ಕಾರ ಬಂದು ಕುಂಟಿ ಭೂಮಿ ನಿಗಲೆ ಕೊಡ್ತ ಮುಂದಿನ ಅಧಿವೇಶನ ಕುಂಟಿ ಭೂಮಿ ನಿಗಲೆ ಘೋಷಣೆ ಹಾಕುದು ಸ್ವಾಮಿ ನೆನಪುದಿಲ್ಲ ಏರೇ ನೆನಪುದಿಲ್ಲ ಅಧಿವೇಶನ ಘೋಷಣೆ ಮಾಡ್ಕೊಂಡೆ ಅಶೋಕ್ ಕೊಂಡೊಂದಿಲ್ಲ ನಮ್ಮಳ ಭೂಮಿ ನಮ್ಮ ಕಾಪಾಡಿನ ಕರ್ತವ್ಯ ಉಂಟು ನಮ್ಮಡ ಏರ್ ನಿಗಲ ಕುಂಟಿ ಭೂಮಿಯಿಂದ ಆ ಕುಂಟಿ ಭೂಮಿ ಕಂಪೌಂಡ್ ಬಂದು ಮಲ್ಪಲೆ ಇನ್ನು ಸರ್ಕಾರ ಭೂ ಅತಿಕ್ರಮಣ ಕಾಯ್ದೆಗೆ ತಿದ್ದುಪಡಿ ಗಣದಲ್ಲಿ ಐದು ನಮ್ಮನ ವಾಟ್ಸಪ್ ಗ್ರೂಪ್ ಬಾರ್ದ ನೆನಪುದಿಲ್ಲ ಏರೇ ನಮ್ಮನ ಪಟ್ಟಣ ಪಂಚಾಯತ್ 3 ಕಿಲೋಮೀಟರ್ ದೂರ ಉಡುಪಣಂಚಿನ ನೀಗಲ ಕುಂಕಿ ಭೂಮಿಡೆ ನೀಗಲ ಕೃಷಿ ಅಭಿವೃದ್ಧಿ ಮಾಡ್ತಂಡಲ್ಲ ಭೂ ಅತಿಕ್ರಮಣ ಕಾಯ್ದೆ ಮರ್ಪುಜಿ ಮರಣಿ 2022 ಮರಣಿ ಮರಣದ ಅಧಿವೇಶನದ ತಿದ್ದುಪಡಿ ಆಯ್ನ ಪ್ರಕಾರ ನೀಗಲ ಕುಂಕಿ ಭೂಮಿಡೆ ಸಾಗುವಳಿ ನೀಗಲ ಕೃಷಿ ಅಭಿವೃದ್ಧಿ ಮಲ್ಪೇನು ನೀಗಲ ಅಭಿವೃದ್ಧಿ ಮಲ್ಪೇನು ಕೃಷಿ ಭೂಮಿಗೆ ನಮ್ಮನ್ನ ಕಾಪಾಡುವಂಚಿನ ಕೆಲಸ ಅವರು ನೀಗಲಿಗೆ ನಿಗಲ ಕಠಿಣ ಜಾಗ ಉಂಡ ಆಯ್ತ ನಕ್ಷೆ ಎತ್ತದೆ ಮರಣಿ ಸತ್ಯನಾರಾಯಣ ಭಟ್ರೆ ವಾಟ್ಸಪ್ ಗ್ರೂಪ್ ಬಾರ್ದಿದ್ದಾರೆ ನಿಗಲ ಅದರಂಚ ದಿಯೋಳು ಆ ರೀತಿ ವ್ಯವಸ್ಥೆ ಮಾಡ್ತೀವಳು ನಕ್ಷೆ ದಾಖಲೆ ಪ್ರತಿಯೊಂದಿನ ತೊಗೊಳ್ಳೆ ರೈತನಿಗೆ ನೆನಪುದಿಲ್ಲ ನಿಗಲ 1964 ಇಸ್ವಿದ ಕೈ ಬರದ RTC ದತ್ತಿಯೋಳು ನಿಗಲ RTC ಬೋನ 10 ರೂಪಾಯಿ ಎತ್ಕೊಡ್ರ ಒಂದು RTCಗೆ 10 ರೂಪಾಯಿ ಕೊಡ್ತೇನ್ರ ಆಂಡ ತಾಲೂಕು ಕಚೇರಿ 1000 ಪಾಡ್ಬೇಡ ಈ ಶಾಲು ಪಾಡಂದೇ ಪೋಡುದು ನಿಗಲ ಶಾಲು ಪಾಡಂದೇ ಬರ್ತಾರ ರೈತನ ಶಕ್ತಿ ಗೊತ್ತಾಪಸಿ ಹಸಿರುದ ಶಕ್ತಿ ಗೊತ್ತಾವಡ ಪ್ರತಿವರಿನ ಶಾಲೆ ಪಾಡ್ರ 10 ರೂಪಾಯಿದಕ್ಕೆ ಒಂದೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು 1000 ರೂಪಾಯಿ ಕೊರಂದ ಬೈಗೇಡು ಬರ್ತದೆ 10 ರೂಪಾಯಿ ಕೊರಂದ ಒಂದು ತಿಂಗಳು ಬಂದಲ್ಲ ಕೊರಂದಿನ ಪ್ರಸಂಗಗಳು FME ನಕ್ಷೆಗೆ 800 ರೂಪಾಯಿ ಕೊರ್ರ ಆ ದಾಖಲೆ ಪೂರ ದತ್ತದಿ ಏಳು ದಾಯಕ್ಕೆ ನಾಂಡ ಕುಂಕಿ ನಿಗಲಿಗೆಲ್ಲ ಕೊಡ್ತಿರದ ಆದೇಶ ಬಂದಾಗ ನಿಗಲ ದಾಖಲೆ ಚಂದಾಪಜಿ ಇನ್ನು ಉಳ್ಳಾಳ ಗ್ರಾಮದ ರೈತರನಗಲಿ ನಮ್ಮ ನತದೃಷ್ಟ ರೈತರನಗಲಾದಿಲ್ಲ ಅಕ್ರಮ ಸಕ್ರಮ ಕಾಯ್ದೆ ಬೈದಿಲ್ಲ ಈತ ರೈತರನಗಲಿಗಳ ಅಕ್ರಮ ಸಕ್ರಮದ ಅರ್ಜಿ ಇಳವಾರಿಗೆ ಆಪಸಿ ದಯಪಂಡ ಅಕ್ರಮ ಸಕ್ರಮದ ನಿರ್ಬಂಧಿತ ಅವಧಿ ನಿರ್ಬಂಧಿತ ಪ್ರದೇಶ 10 ಕಿಲೋಮೀಟರ್ ಟವರ್ ಲೊಕೇಶನ್ ಪ್ರಕಾರ ಬಂದದ ಮಹಾನಗರ ಪಾಲಿಕೆ ಬತ್ತ ನಮ್ಮ ತೆಕ್ಕೋಣ ಮರಣಿ ಕರ್ನಾಟಕ ರಾಜ್ಯದ ನಮ್ಮ ರಾಜ್ಯದ ಪ್ರತಿಪಕ್ಷದ ನಾಯಕರ ತೆಪ್ಪಡುಕೊಂಡು ಹೋರಾಟ ಆಗುಂಡು ಮೂಡಬಿದ್ದರೆ 10ನೇ ತಾರೀಕಿಗೆ 1000 ಮಿಗಿರಾಯನಂಚಿನ ರೈತರನಗಲು ಸೇರಿದು ನಿರ್ಬಂಧದ ಅಕ್ರಮ ಸಕ್ರಮದ ರೀತಿಯ ನಿರ್ಬಂಧದ ಪ್ರದೇಶದ ವ್ಯಾಪ್ತಿನ ತೆಪ್ಪಲೆ ಪಂಪಂಚಿನ ಹೋರಾಟ ಮಲ್ತೋದಿಲ್ಲ ಮುಂದಿನ ದಿನಕ್ಲೇಡು ನಮ್ಮ ಉಳ್ಳಾಳ ತಾಲೂಕುಗಳ ಮಾತಾ ಗ್ರಾಮದ ರೈತರನಾಗಲಿ ಒಟ್ಟಾಗಿ ನಮಲ ಉಳ್ಳಾಳ ತಾಲೂಕು ಕಚೇರಿ ಹೋರಾಟ ಅವರು ಅಕ್ರಮ ಸಕ್ರಮ ರೀತಿಯ ನಿರ್ಬಂಧಿತದ ಅವಧಿ ನಿನ್ನೆ ಪ್ರದೇಶದ ವ್ಯಾಪ್ತಿನ ಬೆಪ್ಪಲೆ ಬರಪಡ ಹೋರಾಟಕ್ಕೆ ನಮ್ಮ ಅನ್ಯಾಯಗಳು ಇನ್ನು ರೈತರ ಭಾಗತ ಕೆಂಡ ನಮ್ಮ ಏರ್ಲ ಹೋರಾಟ ಮಲ್ತೊಂದಿಚ್ಚ ಪ್ರಾಯಶಃ ಉಳ್ಳಾಳದ ಪ್ರಪ್ರಥಮವಾದಿ ರೈತರು ಒಟ್ಟಾತ ರೈತರು ಜಾಗೃತಿ ಅವರು ಈ ದೇಶದ ಈ ಪ್ರಧಾನಿ ಸಮೇತ ರೈತನ ಕಾಲಿಗೆ ಬಿಡುದು ಕೈ ಮುಗ್ಗಿನಂಚಿನ ಗೌರವ ಕೊರ್ಪಂಚಿನ ಕೆಲಸ ಮಾಡ್ತಾರೆ ಈ ದೇಶದ ಪ್ರಧಾನಿ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ತಂದರು ಆಂಡ 300 ಗ್ರಾಮ ಪಂಚಾಯತ್ ಅಧಿಕಾರನಾಗಲಿ ಕೋಡೆ ಗ್ರಾಮ ಪಂಚಾಯತ್ ಅಧಿಕಾರನಾಗಲಿ ಹಿರಿಯರಾಯನಂಚಿನ ರೈತ ಬಂಧುಲು పోదానಗ ನಿಗಲು ಏರೆಂದು ಗೊತ್ತಿಜಿ ನಿಗಲೆ ಅನಾಮಧೇಯ ವ್ಯಕ್తులు ನಿಗಲೆಗೆ ಮಾಹಿತಿ ಕೊರ್ರಾಪಜಿ ಬಂದರು ಸ್ವಾಮಿ ನಿಗಲು ಮಾಹಿತಿ ಕಾಯ್ದೆ ಪಾಡ್ಲೆ ಸ್ವಾಮಿ ನಿಗಲಿನ 300 ಗ್ರಾಮ ಪಂಚಾಯತ್ ರಾಪ ಅವ್ಯವಹಾರ ನೆನಪುದಿಲ್ಲ 300 ಗ್ರಾಮ ಪಂಚಾಯತ್ಗೆ ನರೇಗಾ ಯೋಜನೆ ಏನೇರ್ನ ಪುಟಗಳು ಕಾಡು ಮಲ್ತದೆ ಆ ಕಾಡುಗಳಕ್ಕೆ ಮೊದಲು ಉದ್ಯೋಗ ಖಾತ್ರಿಗೆ ಯೋಜನೆ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಬಲ್ತಾರೆ ಇದು ರೈತ ನರೇಗಾ ಯೋಜನೆ ಕೆಲಸ ಮಲ್ತಂಡ JCB ಕೆಲಸ ಮಲ್ತನಿಗೆ ಗೊರ್ರಾಪಜಿ ಅಂತಾರೆ ಉದೇ ನರೇಗಾ ಯೋಜನೆ ಈ ಗ್ರಾಮ ಪಂಚಾಯತ್ ಕಾಂಕ್ರೀಟ್ ರಸ್ತೆ ಮಲ್ದರು ಆ ಕಾಂಕ್ರೀಟ್ ರಸ್ತೆಗೆ ಕಾಂಕ್ರೀಟ್ ಕೈಟ್ ಮಿಕ್ಸ್ ಮಲ್ದಾರ ಮಿಷನ್ ಮಿಕ್ಸ್ ಮಲ್ದಾರ ರಸ್ತೆ ಕನ್ನಗ JCB ಕಲತದ ಕೆಲಸ ಮಲ್ದಾರ ಜನಕ್ಕುಳ್ಳ ಕೈಟ್ ಕೆಲಸ ಮಲ್ಪಾದರನ್ನು ಪ್ರಶ್ನಿಸಾಲೆನಿಗಳು ಆ ಯೋಜನೆ ರಸ್ತೆ ಆಯ್ದುಟಿಗೆ ಈ ಪ್ರದೇಶದ ರೈತನಗಳು ಮತ್ತು ಪಂಚಾಯತ್ ಎದುರುಗೊಳ್ಳಲು ಮತ್ತು ಕಾಸು ಡ್ರಾ ಮಲ್ದಾರ ಅಂದು ಮಾಹಿತಿ ಕಾಯ್ದೆ ಯಾನೊಂದು ಪಟ್ಟಿನ ಕರಿನ ವಾರ ಪಾಡ್ದಿತ್ತ ಆ ಪಟ್ಟಿನ ಪ್ರಕಾರ 100 ಜನ ಒಟ್ಟಾದ 10 ಬೇತೆ ಬೇತೆ ಪುದರಡು ನೀಗಲು ಮಾಹಿತಿ ಕಾಯ್ದ್ರೆ ಅರ್ಜಿ ಪಾಡ್ಲೆ ಸ್ವಾಮಿ ಪಂಚಾಯತ್ ಅಧಿಕಾರಿಗಳ ಭ್ರಷ್ಟಾಚಾರದ
ಪರಮಾವಧಿ ತಪ್ಪಲು ಇಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಲ್ಪರಂಚಿನ ಒಳ್ಳೆ ಪಾಳು ಉಂಡಿಪ್ಪು ಆಗ್ಲೇ ನಮ್ಮ ದೂರ ದಿಪ್ಪರಂಚಿನ ಕೆಲಸ ಮಲ್ಪಡು ಇಲ್ಲಿ ದೇಶ ವಿರೋಧಿ ಕೆಲಸ ಮಲ್ಪನಗಳಿಗೆ ನಮ್ಮ ದೇಶವು ಅವಕಾಶ ಇಚ್ಚಿ ನಮ್ಮ ರೈತ ಪರವಾದಿ ಪುರಗಳ ಮಾತ್ರ ನಮ್ಮ ಇಪ್ಪುನ ರೈತರನ್ನ ಮುಟ್ಟ ಬತ್ತಿಲ್ಲ ಇಲ್ಲಿ ಶಾಂತಿಯುತವಾಯಿನ ಹೋರಾಟ ಮುಂದಿನ ದಿನಕ್ಕೆ ಕ್ರಾಂತಿಯುತವಾಯಿನ ಹೋರಾಟವು ಅನ್ನದಾತನ ಹೋರಾಟ ಕ್ರಾಂತಿಯುತ ಆಚರಣೆಗೆ ಪ್ರತಿ ನೆನಪುದಿಲ್ಲ ಇಲ್ಲಿ ನಮಕ್ಕೆ ಅಕ್ರಮ ಸಕ್ರಮಣ ಕಾಯ್ದೆ ಬರೋಣ 1980 ಇಸ್ವಿಯಲ್ಲಿ ಯಡಿಯೂರಪ್ಪರು ಒಲ್ತೊಂದು ಪಾದಯಾತ್ರೆ ಶಿವಮೊಗ್ಗದಂತೆ ಬ್ಯಾಂಗ್ಳೂರು ಮಟ್ಟ ಪಾದಯಾತ್ರೆ ಮಂತ್ರಿ ಸರ್ಕಾರ ಭೂಮಿಯ ಅತಿಕ್ರಮಣ ಲೆಕ್ಕ వచ్చింది ಆ ಹೋರಾಟದ ಹತ್ರ ಅಕ್ರಮ ಸಕ್ರಮ ಕಾಯ್ದೆನು 1991 ರಾಮಕೃಷ್ಣ ಹೆಗಡೆ ವಿಧಾನಸಭೆ ಮಂಡನ ಮಲ್ತಾರೆ 6ರ ಸರ್ಕಾರ ಬಳಿಕ 92 ಬರ್ತದೆ 1998 SR ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ 92 ಅಕ್ರಮ ಸಕ್ರಮ ಮಂತ್ರಿ ಕುಮಾರಸ್ವಾಮಿ 2018 ಅಕ್ರಮ ಸಕ್ರಮ ಕಾಯ್ದೆ ಕಲತ್ತಾರೆ ಇಲ್ಲಿ ಈತು ಜನ ರೈತರ ಸೇರಿದಿಲ್ಲ ನಮಕ್ಕೆ ಉಳಿಯವನೇ ಹೊರಗಡೆ ಬಂತರ ಕಾನೂನು ಜಾರಿ ಕರುತ್ತಿದ್ದಾರೆ ದೇವರಾಜರ ಕಲಿತರು ಆ ಹೋರಾಟ ಅವರನ್ನ ನೆನಪದಲ್ಲಿ ಸಾಗರ ತಾಲೂಕು ಶಾಂತಬೇರು ಗೋಪಾಲಗೌಡರು ಪಂಪಂಚಿನ ವಕೀಲರು 6ರ ನೇತೃತ್ವ ದುಮ್ಮದ ನವಲ ಈ ಇಪ್ಪಳಿದ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಆಗಿದ್ದ ಕಾಗೋಡು ತಮ್ಮಪ್ಪ ಬಂಗಾರಪ್ಪನ ನೇತೃತ್ವ ಸಹಸ್ರಾರು ಜನ ರೈತರ ಬೀದಿಗಳಲ್ಲಿ ಹೋರಾಟ ಮಾಡ್ತಾರೆ ಆ ಹೋರಾಟದ ಫಲಕ್ಕೆ ಅಕ್ರಮ ಸಕ್ರಮ ಹೋರಾಟದ ಪ್ರತಿಫಲಕ್ಕೆ ಉಳಿಯುವವನೇ ಹೊರಗಡೆ ಬಂದ ಕಾನೂನು ಬರ್ತದೆ ಆ ಉಳಿಯುವವನೇ ಹೊರಗಡೆ ಆ ಕಾನೂನು ಬರೋಣ ಆಂಧ್ರದ ನಕ್ಸಲ್ ಗ್ರಾಮಗಳು ಸಾವಿರಾರು ಜನ ರೈತರನ್ನು ಒಟ್ಟಾಗಿ ಉಳಿಯುವವನ ಮಿತ್ತು ಗೇಣಿದಾರನ ಮಿತ್ತ ಅವರ ದೌರ್ಜನ್ಯದ ವಿರುದ್ಧ ರೈತರೇ ಬೆಡಿಪತ್ತದ ಹೋರಾಟದ ಜಪ್ತರು ಆ ಬೆಡಿಪತ್ತದ ಹೋರಾಟ ಜಪ್ತಿಗಳ ಹತ್ರ ಇದು ದೇಶದ ನಕ್ಸಲ್ ಹೋರಾಟ ಬಂತು ನಕ್ಸಲೈಟ್ ಹೋರಾಟ ಬರ್ತದೆ ಅವ್ರು ನಕ್ಸಲ್ ಗ್ರಾಮದ ಹೋರಾಟ ಬರ್ತದೆ ನಮ್ಮ ಇಲ್ಲಿ ಅಹಿಂಸಾತ್ಮಕ ಹೋರಾಟದ ನಂಬಿಕೆ ದೀತನಗಳು ಹಿಂಸಾತ್ಮಕ ಹೋರಾಟದ ರೈತರ ನಂಬಿಕೆ ದೀತನಗಳು ಆಂಡ ಎಂಕಲ ತಾಳ್ಮೆಗಳ ಮಿತಿ ಉಂಡು ರೈತರಗಳು ತಾಳ್ಮೆಯನ್ನು ಮಿತಿಟ್ಟಿದ್ದ ಅನ್ಯಾಯದ ಪರಮಾವಧಿಯಾನಗ ಹೋರಾಟದ ಸಹಸ್ರ ಸಂಖ್ಯೆಯ ನಮ್ಮ ಒಟ್ಟಾಟ ರೈತ ವಿರೋಧಿ ನೀತಿ ಮಲ್ಪರಂಚಿನ ಅಧಿಕಾರಿಗಳಿಗೆ ಧಿಕ್ಕಾರ ಉಟ್ಟಾಡು ನಮ್ಮ ಮಾತಲ್ಲ ನೆನಪಿದಳು ಇಲ್ಲಿ ನಮನ 300 ಗ್ರಾಮ ಮಾತ್ರ ಕೈತಲ್ಲ ಮಂಜನಾಡಿ ಗ್ರಾಮಡ್ಲ ಪಾಪದಂಜ ಹರೀಶ್ವರ್ ಬಂದ ರೈತನ ಇಲ್ಲದ ಬಾಕಲು ಬಿಟ್ಟಬಹುದು 93 ಕುಂಕಿ ವಿರಾಯಿತ ಆತನು ಒಂತೆ 5 ಒರಿಜಿನ ಜಾಗಲ್ಲ ವಿರಾಯಿತ ಮಲ್ಪ ಬಂದಿದೆ ಆಯನ ಇಲ್ಲದ ಭೂತದ ಗುಡಿಗೆ ದೈವಸ್ಥಾನದ ಗುಡಿನ ಸಮಯದ ಬೆಪ್ಪರಂಚಿನ ಪ್ರಕ್ರಿಯೆಗೆ ಬೈದರು ನೆತ್ತ ವಿರುದ್ಧ ರೈತರು ಜಾಗೃತಿ ನಮ್ಮ ಸಮಾಧಾನಕ್ಕೂ ತಪ್ಪು ನನಗೆ ಬಕ್ಕ ಒಳ್ಳೆ ಪಡು ಇಲ್ಲಿ ಮೊಗರು ಗ್ರಾಮ ಮಂಗಳೂರು ತಾಲೂಕಿನ ಮೊಗರು ಗ್ರಾಮಗಳು ಕುಂಕಿಯಕ್ಕೆ ವಿರಾಯಿತ ಮಲ್ಪರ ವ್ಯಕ್ತಿನೈತೆ ಬ್ಯಾಂಗ್ಳೂರ್ಗೆ PP ಹೆದ್ದಾಡಿ ಕೇಸ್ ಕಡಪರಾದ ಸ್ಟೇ ಮಲ್ತ ಕನ್ನಡ ಇಲ್ಲಿ ರೈತಗೇರೆಗಳ ಮಿಗಿಲು ರೈತನಗಳು ಒಟ್ಟಾರೆ ನಮ್ಮನ ಮಾತಾಡೋಯ್ತ ಬಗ್ಗೆ ಸಾರ್ವತ್ರಿಕವಾದ ಜನ ಒಟ್ಟಾಡಿ ಬ್ಯಾಂಗ್ಳೂರಿನ ಕಡಪರಂಚಿನ ಹೈಕೋರ್ಟ್ ಕೇಸ್ ಪಾಟ್ನಂಚಿನ ಪ್ರಕ್ರಿಯೆ ಮಲ್ಪದ ಒರಿಯನ ಒಂದಿಂಚಿ ಭೂಮಿಲ ನಮನ ಬೇರಲ್ಲಿ ರೈತನ ಭೂಮಿಯನ್ನು ಬಿಟ್ಟು ಕೊಡಲಾರು ಪ್ರಾಣವನ್ನಾದರೂ ಕೊಡುವ ಭೂಮಿಯನ್ನು ಬಿಡಲಾರದೆ ಮಲ್ಪರಂಚಿನ ರೈತರನ್ನ ಧ್ವನಿ ಪ್ರತಿಧ್ವನಿಯಾವರು ಆ ಧ್ವನಿ ವಿಧಾನಸಭೆಗೆ ಎತ್ತಲೆಕ್ಕಾವರು ಇನ್ನಿತ ಹೋರಾಟ ಸಾಂಕೇತಿಕ ವಾಣಿಜ್ಯನ ಹೋರಾಟ ರೈತರ ಒಟ್ಟಾಕ 300 ಗ್ರಾಮದ ರೈತರೊಟ್ಟಿಗೂ ಉಳ್ಳಾಳ ಗ್ರಾಮದ ಮಾತರ್ಲ ಎಲ್ಲರೇ ಇದು ಉಳ್ಳಾಳ ಗ್ರಾಮದ 13 ಗ್ರಾಮದೇ ಭಾರತೀಯ ಕಿಸಾನ್ ಸಂಘದ ಸಂಘಟನೆ ಆಗ್ತದೆ ನೆನಪಿದಲ್ಲಿ ಇಲ್ಲಿ ಬೇತೆ ಬೇತೆ ಗ್ರಾಮದ 11 ಜನ ಪ್ರಮುಖರನ್ನಾಗಿ ಹೋಗಿರಿ ಆಗಲ್ಲ ಪೂರವರು 100 ಜನ ಸಹಸ್ರ ಸಂಖ್ಯೆಯ ನಮ್ಮ ರೈತರು ಒಟ್ಟಾಪಂಚಿನ ದಿನ ದೂರ ಇಜ್ಜಿ ಪ್ರಥಮ ವಾಯಿನಿಂಚಿನ ಹಂತಡೆ ನಮ್ಮ ಒಟ್ಟಾತ ರೈತರನಾಗಲಿ ಮಾತ ಜಾಗೃತರಾದ ನಮ್ಮ ಭೂಮಿಗಾತ್ರ ಹೋರಾಟ ಮಲ್ಪಡು ಇಲ್ಲಿ ಪ್ರತಿ ಒಂಜಿ ನೆನಪುದಿಲೆ ಮಾತ ರೈತರನಾಗಲಿ ಮಾತ್ರ ಸೌಲಭ್ಯ ವಂಚಿತರು ಕಂಡ ರೈತರು ಮಾತ್ರ ಸೌಲಭ್ಯ ವಂಚಿತರು ನಮಕ್ ದಾಳ ಸೌಲಭ್ಯ ಅಜ್ಜಿ ಆಳ ಮಾತರಿಗೆ ಬೆತ್ತಗಲಿ ಸೌಲಭ್ಯ ಉಂಟು ಇಲ್ಲಿ ಆ ಭ್ರಷ್ಟ ಅಧಿಕಾರಿನಗಳಿಗೆ ಎಲ್ಲ ಹೇಗೆ ಹುಷಾರಿಜ್ಜಿ ಬಣ್ಣದ ನಾನು ಬಡದಿನಗಳು ಹುಷಾರಿಜ್ಜಿ ಅಣ್ಣ ಸರ್ಕಾರದ ಮೆಡಿಕ್ಲೇಮ್ ತಿಕ್ಕೊಂಡು ಸರ್ಕಾರದ ಸೌಲಭ್ಯ ತಿಕ್ಕೊಂಡು ಆಡ ಈ ಇಡೀ ದೇಶಕ್ಕೆ ಅನ್ನ ಕೊರ್ಪಣಿಸಿದ ರೈತಾಗೆ ದಾನ ತಿಕ್ಕೊಂಡು ಸ್ವಾಮಿ ದಾಲ ತಿಕ್ಕುಜಿ ಐತ ವಿರುದ್ಧಲ ಹೋರಾಟ ಗಣಿಯಾಕ ರೈತ ಶಕ್ತಿ ರಾಷ್ಟ್ರ ಶಕ್ತಿ ಅವಡಿ बोलो भारत माता की बोलो भारत माता की भारतीय किसान संघ की भारतीय किसान संघ की भारतीय किसान संघ की ತೊಲಗಲಿ 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 ತೊಲಗಲಿ
ಸಿಗುವವರೆಗೆ ಹೋರಾಟ